ಈವ್ನಿಂಗ್ ಟು ಆಲ್. ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಬದ್ರಿಯಾ ವೆಲ್ಫೇರ್ ಸ್ಕಾಲರ್ಶಿಪ್ ವಿತರಣೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾನಜ್ಜ ಇರ್ಬೋದು, ನಮ್ಮ ಅಜ್ಜಿ ನಡ್ಕ ರಜಾಕ್ ಇರ್ಬೋದು ಬಂದು ಕೇಳ್ಕೊಂಡಾಗ ನಾನು ಬ್ಯುಸಿ ಇರ್ತೀನಪ್ಪ ಅಂತ ಹೇಳ್ಕೊಂಡೆ. ಇವತ್ತು ಬರೋವರು ಬಿಡಲೇ ಇಲ್ಲ, ಫೋನ್ ಮೇಲೆ ಕರ್ಸ್ಕೊಂಡಿದ್ದಾರೆ. ಇಲ್ಲಿ ಮಾತಾಡೋ ಪೇಷನ್ಸ್ ನನಗಿಲ್ಲ ಈಗ, ಯಾಕೆಂದರೆ ಅಲ್ಲಿ ಒಂದು ದೊಡ್ಡ ಜಾತ್ರೆ ನಡೀತಾ ಇದೆ, ಹಾಗೆ ಬರಲೇಬೇಕು ಅಂತೇಳಿ ಬಂದೆ. ನಾನು ಬಂದು ಉಳ್ಳಾಲ ಬಂದು 1 ವರ್ಷ 2 ತಿಂಗಳಾಯಿತು. ಮಂಗಳೂರಿಗೆ ಐ ಎಮ್ ಎ ನ್ಯೂ ಪರ್ಸನ್. ನಾನು ಮಂಗಳೂರೇ ನೋಡಿರಲ್ಲ. ಅದು ಏನಕ್ಕೆ ಬಂದು ಏನಕ್ಕಂತಾನೆ ಇವರಿಗೆ ಗೊತ್ತು, ಖಾದರ್ ಸಾಹೇಬರಿಗೆ ಗೊತ್ತು. ನಾನು ಬೆಂಗಳೂರು ಬಿಟ್ಟೆಲ್ಲ ಡ್ಯೂಟಿ ಮಾಡೋದಲ್ಲ. ಮಂಗಳೂರಿಗೆ ಬಂದಾಗ ಇಲ್ಲಿ ಈ ಕಲ್ಚರು ಮತ್ತು ನಿಮ್ಮ ನಡವಳಿಕೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಾನು ಫಸ್ಟ್ ಬಂದ ತಕ್ಷಣಕ್ಕೆ ಹಳ್ಳಿ ವಿಸಿಟ್ ಮಾಡಿದ್ದು ಅಜ್ಜಿ ನಡ್ಕ ಗ್ರಾಮ ಸಭೆ ಮಾಡಿ ಅದು ನಾನು ಎಲ್ಲಾದ್ರೂ ಕೂಡ ಹೆಮ್ಮೆಯಿಂದ ಹೇಳ್ತೀನಿ, ಅಜ್ಜಿ ನಡ್ಕದ ಜನ ತುಂಬ ಒಳ್ಳೆಯವರು, ತುಂಬ ರೆಸ್ಪೆಕ್ಟ್ ಮಾಡೋರು, ತುಂಬ ಖುಷಿ ಆಯಿತು. ಆಮೇಲೆ ಹ್ಯಾಪಿಯೆಸ್ಟ್ ಮ್ಯಾನ್ ಆ ದಿನದಲ್ಲಿ. ಯಾಕೆಂದ್ರೆ ನಾನು ಹೊಸಬ ಇಲ್ಲಿ ಬಂದಾಗ ನಿಂಗೆ ಕೂತ್ಕೊಂಡಾಗ ಸ್ಟೇಜ್ ಮೇಲೆ ಎಲ್ಲ ಹೊಸಬರು ಕಂಡಾಗ ಒಂಥರ ಮುಜುಗರ ಆಗುತ್ತೆ. ಆದರೂ ಕೂಡ ನನಗೆ ಏನು ಮುಜುಗರ ಪಡ್ದಂಗೆ ತುಂಬ ಖುಷಿ ಪಟ್ಟು ಕಳಿಸಿರಿ, ಅದಕ್ಕೆ ಧನ್ಯವಾದಗಳು. ಈಗ ನಮ್ಮ ವಕೀಲ್ ಸರ್ ಹೇಳ್ತಾ ಇದ್ರು NDPS ಬಗ್ಗೆ ಹೇಳ್ತಾ ಇದ್ರು. ನಾನು ಜಾಸ್ತಿ ಮಾತಾಡೋದಿಲ್ಲ, 2 ನಿಮಿಷ ಮುಗಿಸ್ತೀನಿ, ಯಾಕಂದರೆ ಊಟ ಮಾಡಬೇಕು, ಕೆಲವರು ಟೈಮ್ ಮೀರ್ತಾ ಇದೆ. ನಮ್ಮ ವಕೀಲ್ ಸಾಹೇಬ್ರು ಹೇಳ್ತಾ ಇದ್ರು, ಅವ್ರು ಹೇಳೋದಕ್ಕೆ ನಾನು ಒಂದೇ ಒಂದು ಅಡಿಷನಲ್ ಸೇರಿಸ್ತೀನಿ. ನಾನು ಹಿಂಗೆ ಜಡ್ಜಿಗಳ ಹತ್ರ ಕೂತ್ಕೊಂಡು ಒಂದು ಮೀಟಿಂಗಲ್ಲಿ ಮಾತಾಡ್ಬೇಕಾದ್ರೆ, ಇನ್ಸ್ಪೆಕ್ಟರ್ ನೀವು ಯಾವ ಊರು ಅಂತ ಕೇಳಿದ್ರು. ನಾನು ಬೆಂಗಳೂರು ಅಂದೆ. ಮಂಗಳೂರಿನಲ್ಲಿ ಅಡ್ವೊಕೇಟ್ಸ್ ಆರ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಪೊಲೀಸ್ ಅಂದ್ರೆ ಒಂದೇ ವರ್ಡ್ ಹೇಳಿ ಸರ್. ಇಲ್ಲಿ ನಾನು ಹೇಳ್ತಾ ಇದ್ದಿಲ್ಲ, ಅಡ್ವೊಕೇಟ್ಸ್ ಇಂದ ಕಲಿಯೋದು ಎಷ್ಟಿದೆ ಅಂತಂದ್ರೆ, ನೀವು ಏನೇ ಮಾಡೋ ತಪ್ಪು ಹುಡುಕ್ತಾರೆ. ದೇ ಆರ್ ಬ್ರಿಲಿಯಂಟ್. ನನ್ನ 28 ವರ್ಷ ಸರ್ವಿಸಲ್ಲಿ ಮಂಗಳೂರಿನಂಥ ಅಡ್ವೊಕೇಟ್ಸ್ನ ನಾನು ನೋಡಿಲ್ಲ, ಅಷ್ಟು ಬುದ್ಧಿವಂತರಿದ್ದಾರೆ. ಅದನ್ನ ನೋಡಿ ನಾವು ಮಾಡಿಫೈ ಮಾಡಿ ತಿದ್ಕೊಂತಾ ಇದೀವಿ, ಮುಂದೇನೋ ಕೂಡ ತಿದ್ಕೊಂತೀವಿ. ನಮ್ಮ ಕಮಿಷನರ್ ಸಾಹೇಬರು ತಮಗೆಲ್ಲ ಗೊತ್ತಿರೋ, ನಾನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡೋದಿಲ್ಲ. ಸಾಹೇಬರು ಬಂದಮೇಲೆ ಮಂಗಳೂರಿಗೆ ಕಾನೂನು ಏನು ಅಂತ ಗೊತ್ತಾಗಿದೆ. ಹಾಗಾಗಿ ಈ ಕಾನೂನಿನ ಚೌಕಟ್ಟಿನಲ್ಲಿ ಈಗ 1 ಗ್ರಾಮು 2 ಗ್ರಾಮ್ ಸಿಕ್ತು MDMA ಇರ್ಬೋದು, ಮತ್ತೊಂದು ಮಗದೊಂದು NDPS ಸಬ್ಸ್ಟೆನ್ಸ್ ಸಿಕ್ತು ಅಂತಾರೆ. ಅದನ್ನು 15 ಡೇಸಲ್ಲಿ ನಮ್ಮ ವಕೀಲರು ಸಾವಿರ ಬಿಡಿಸ್ಬಿಡ್ತಾರೆ. ಸರ್ ಅದು ಕಮರ್ಷಿಯಲ್ ಇಲ್ಲ, ಅದೆಲ್ಲ ಅದು ಇದಂತ ಬಿಡಿಸ್ಬಿಡ್ತಾರೆ. ಅದೇ ಒಂದಿರೋದು ಪಕ್ಕಕ್ಕೆ 0 ಆಗ್ಬಿಟ್ರೆ 10 ಗ್ರಾಮ್ ಆಗ್ಬಿಡುತ್ತೆ. 10 ಗ್ರಾಮ್ ಆಗ್ಬಿಟ್ರೆ 6 ಮಂತ್ ಸಿಗೋದಿಲ್ಲ ಬೇಲ್. ದಯವಿಟ್ಟು KC ರೋಡಲ್ಲಿ ನೀವುಗಳು ಹಿಡ್ಕೊಂಡಿದ್ರೆ, ನನಗೆ ತುಂಬಾ ಕೇಸ್ಗಳು ಹಿಡ್ಕೊಂಡಿದ್ರ. KC ರೋಡ್ ಅಂದ್ರೆ ನಾನು ಮೋರ್ ದ್ಯಾನ್ 10 ಕೇಸಸ್ NDPS ಕೇಸ್ ನಾನು ರೈಡ್ ಮಾಡಿದ್ದೀನಿ. ಇನ್ನೂ ಹೇಳ್ತಾ ಇರ್ತೀರಾ, ನೀವು ದಯವಿಟ್ಟು ಅದನ್ನ ಮಟ್ಟ ಹಾಕ್ಬಿಡಿ. ನಶೆಮುಕ್ತ ಮಂಗಳೂರು ಆದರೆ ಈ ಮಂಗಳೂರು ಜನಕ್ಕೆ ಮತ್ತೆ ಈ ಸಂಸ್ಕೃತಿಗೆ, ಈ ಒಂದು ಬುದ್ಧಿಮತಿಗೆ ಒಂದು ಒಳ್ಳೆ ಹೆಸರು ಬರುತ್ತೆ. ಮುಂದಿನ ಪೀಳಿಗೆಗೆ ನಾವು ಏನು ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂದು ಉತ್ತಮವಾದ ಒಂದು ಸಮಾಜವನ್ನು ನಿರ್ಮಿಸಿ ಹೋಗೋಣ ಅಂತ ಹೇಳ್ಕೊಳ್ತಾ, ಇಷ್ಟು ಟೈಮ್ ಅವಕಾಶ ಮಾಡ್ಕೊಂಡ ತಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.